ಮಕರ ಸಂಕ್ರಾಂತಿ ಪ್ರಯುಕ್ತ ಮಂಗಳವಾರ ಕೊಡವೂರಿನ ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಗೊಳ್ಳಲಾಯಿತು. ಈ ದಿನ ಅಪರೂಪದ ಒಂದು ವಿಶಿಷ್ಟ ಸಂಪ್ರದಾಯವನ್ನ ನಡೆಸಿಕೊಂಡು ಬರಲಾಗುತ್ತದೆ. ಸಮುದ್ರದ ನಡುವಿನ ಮಾಲ್ತಿ ದ್ವೀಪದಲ್ಲಿ ದೇವರ ಸನ್ನಿಧಾನ ಇದೆ ಎಂಬ ನಂಬಿಕೆ ಇದೆ. ಹಾಗಾಗಿ ವರ್ಷಂಪ್ರತಿ ಮಕರ ಸಂಕ್ರಾಂತಿಯ ದಿನ ಭಕ್ತರೆಲ್ಲರೂ ಬೋಟ್ಗಳಲ್ಲಿ ತೆರಳಿ ಪೂಜೆ ಸಲ್ಲಿಸುತ್ತಾರೆ. ಇದೇ ವೇಳೆ ಸಮುದ್ರಕ್ಕೂ ಪೂಜೆಯನ್ನು ಸಲ್ಲಿಸುವ ಮೂಲಕ ಮತ್ಸ್ಯ ಸಂಪತ್ತು ಹೇರಳವಾಗಿ ಸಿಗಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ನಡು ದ್ವೀಪದಲ್ಲಿ ನಡೆಯುವ ಅಪರೂಪದ ಸಂಪ್ರದಾಯದಲ್ಲಿ ಸ್ಥಳೀಯ ಭಕ್ತರು ಹಾಗೂ ಮೀನುಗಾರರು ಭಾಗವಹಿಸುತ್ತಾರೆ. ಸಮುದ್ರ ಮಾರ್ಗವಾಗಿ ತೆರಳಿ ನಡೆಸಿ ಬರುವ ಈ ಪೂಜೆ ವಿಶಿಷ್ಟ ಅನುಭವ ನೀಡುತ್ತದೆ. ಆರೂಢ ಪ್ರಶ್ನೆಯಲ್ಲಿ ಮಾಲ್ತಿ ದ್ವೀಪದ ಒಳಗೆ ದೇವರ ಸನ್ನಿಧಾನ ಇರುವುದು ಪತ್ತೆಯಾದ ನಂತರ ಈ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರಲಾಗುತ್ತಿದೆ. ಆರೂಢ ಪ್ರಶ್ನೆಯಲ್ಲಿ ಬಂದಂಥ ಒಂದು ವಿಚಾರದ ಮೇಲೆ ಪ್ರತಿ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮವನ್ನು ದೇವರಿಗೆ ಇಲ್ಲೊಂದು ಪೂಜೆಯನ್ನು ಅರ್ಪಿಸಿ ಇಡೀ ಊರಿನವರು ಸೇರಿಕೊಂಡು ಆನಂತರ ಸಮುದ್ರ ಪೂಜೆಯನ್ನು ಮಾಡಿ ಮತ್ಸ್ಯೋದ್ಯಮ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಒಂದು ಆರಾಧನೆ ಮಾಡುವಂಥ ಒಂದು ಕ್ರಮ. ಅದು ಮಕರ ಸಂಕ್ರಾಂತಿ ದಿವಸ ಮಾತ್ರ ಇಲ್ಲಿ ಅದು ನಡೀತದೆ. ಬೇರೆ ಯಾವ ಸಮಯದಲ್ಲೂ ಇಲ್ಲಿ ಬರಲಿಕ್ಕೆ ಅವಕಾಶವೂ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಬರುವ ದಾರಿ ಕೂಡ ಸುಗಮ ಆಗಿರುವುದಿಲ್ಲ. ಅದನ್ನೆಲ್ಲ ಭಕ್ತರು ಸೇರಿಕೊಂಡು ಆ ಜಾಗವನ್ನು ಬರಲಿಕ್ಕೆ, ಆ ಸನ್ನಿಧಾನಕ್ಕೆ ಬರಲಿಕ್ಕೆ ಆ ಜಾಗವನ್ನು ಮಾಡಿಕೊಂಡು ಬಂದು ಈ ಪೂಜೆಯನ್ನು ನೆರವೇರಿಸುವುದು ಒಂದು ಸಂಪ್ರದಾಯ ಆಗಿದೆ.